ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಹಬ್ಬದ ಸಂದರ್ಭ ಅಂತ ಹೇಳಿದರೆ ಕೆಲಸಗಳು ಕೂಡ ಜಾಸ್ತಿ, ಹಾಗೆಯೇ ಈ ಥರ ಕೊಳೆಗಳು ಆಗುವಂಥದ್ದು ಜಾಸ್ತಿ, ಅಂದರೆ ಬಟ್ಟೆ ಕಲೆಗಳು ಕೂಡ ಆಗುವಂಥದ್ದು ಜಾಸ್ತಿ. ಅಂಥ ಸಂದರ್ಭದಲ್ಲಿ ತುಂಬ ಸುಲಭ ರೀತಿಯಲ್ಲಿ ಕೊಳೆಯನ್ನು ಮಾಯ ಮಾಡುವಂಥದ್ದು ಅಂತ ಹೇಳಿದರೆ ಶಶಿ ಸೋಪ್. ಸೊ ಇವತ್ತು ಅಂದರೆ ಹಬ್ಬದ ದಿನ ಏನಾದರೂ ರುಚಿಕರವಾದಂಥ ಅಡುಗೆಗಳು, ಅದರಲ್ಲೂ ಕೂಡ ನಮ್ಮ ಗಣಪನಿಗೆ ಅರ್ಪಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಸಿಹಿ ಭಕ್ಷ್ಯವನ್ನು ಮಾಡಬೇಕಲ್ಲ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಗಣಪನನ್ನು ಸ್ಥಾಪಿಸಿದ್ದೇವೆ. ಸೊ ಏನಾದರೂ ಸಿಹಿ ತಿಂಡಿ ಮಾಡೋಣ. ನಾನು ಆಗದಿಂದ ತೇಜು ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಯಾಕೆ ಅಂತ ಹೇಳಿದರೆ ಈ ಕಾರ್ಯಕ್ರಮವನ್ನು ನಾನು ಮತ್ತು ತೇಜು ಕೊಲ್ಲಮಗುರು ಅವರು ಇದನ್ನು ನಿರ್ವಹಿಸುವಂಥದ್ದು. ಸೊ ಸಿಹಿ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರೆ ಕಿಚನ್ನಲ್ಲಿ ಇದ್ದಾರೆ, ನೋಡೋಣ ಏನು ಮಾಡ್ತಾ ಇದ್ದಾರೆ, ಬನ್ನಿ. ಹಾಯ್ ತೇಜು. ಹೆಲೋ ತೇಜು. ನಮಸ್ತೆ. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ನಿಮಗೂ ಕೂಡ, ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು. ಆಕ್ಚುಲಿ ನಾನು ಇವತ್ತು ಸ್ಪೆಷಲ್ ಆಗಿ ಗಣೇಶ ಚತುರ್ಥಿಗೆ ಒಂದು ಗಮ್ಮತ್ ಮಾಡುವಂತ ಪ್ಲಾನಿಂಗ್ ಮಾಡಿದ್ದೇನೆ. ಹೇಳಿದಿರಿ, ಏನ್ ಮಾಡ್ತಿದ್ದೀರಿ? ಮೋದಕ ಮಾಡಬೇಕು ಅಂತ ಪ್ಲಾನಿಂಗ್ ಆಗಿದೆ. ಮೋದಕ, ಹೋ ಅಂದ್ರೆ ವೆರಿ ಗುಡ್. ನಮ್ಮ ಗೆಸ್ಟ್ನವರೆಲ್ಲ ಬಂದು ಸುಮಾರು ಜನ ಮಾಡಿದ್ರು ಮೋದಕದ ಬಗ್ಗೆ. ನಾನಂತೂ ಪಕ್ಕ ಇವತ್ತು ಮೋದಕ ಮಾಡಲೇಬೇಕು ಅಂತ ಪ್ಲಾನಿಂಗ್ ಮಾಡಿದ್ದೇನೆ. ಗಣಪನಿಗೂ ಬಲು ಪ್ರಿಯವಾದಂತ ಒಂದು ಭಕ್ಷ್ಯ ಅಂತ ಹೇಳಿದ್ರೆ ಮೋದಕ. ವೆರಿ ಗುಡ್ ಥಾಟ್. ನಾನು ಅದಕ್ಕೆ ಸ್ವಲ್ಪ ಯೋಚನೆ ಮಾಡೋದು ಯಾವುದರಿಂದ ಮಾಡುದು ಅಂತ. ಈಗ ಮೋದಕ ಮಾಡೋದಕ್ಕೆ ಈಗ ಫಸ್ಟಿಗೆ ನಾವು ಮೋದಕ ಮಾಡಲಿಕ್ಕೆ ಯಾವುದು ಅಂತ ಗೊತ್ತಿರಬೇಕಲ್ಲ. ನಮ್ಮ ಪೈದರಕ ಎಲ್ಲ ತಂದಿಟ್ಟಿದ್ದಾರೆ. ಬಟ್ ಈ ಮೋದಕ ಮಾಡೋದು ಹೇಗೆ ಅಂತೇಳಿ ಯೋಚನೆ ಮಾಡ್ತಿದ್ದೇನೆ. ಬಟ್ ನೀವು ಸ್ವಲ್ಪ ಹಾಗೆ ಇರಿ, ನಾನು ಈಗ ಮಾಡ್ತೇನೆ ಆಯಿತಾ. ಈಗ ಫಸ್ಟಿಗೆ ಎಂತ ಬೇಕು ಅಂತ ಹೇಳಿದರೆ ಸಕ್ಕರೆ ಬೇಕಲ್ಲ. ಆಮೇಲೆ ಓ ದೇವರೇ, ಇದರಿಂದ ನೀವು ಮೋದಕ ಮಾಡ್ತಾ ಇದ್ದೀರಾ? ಪೈನಾಪಲ್ ಮೋದಕ ಮಾಡ್ತಿದ್ದೀರಾ? ಪೈನಾಪಲ್ನಿಂದ ಮೋದಕ ಮಾಡಲ್ವಾ? ಪೈನಾಪಲ್ನಿಂದ ಅದು ಆ್ಯಕ್ಚುಲಿ ನಾನು ಇಟ್ಟಂಥ ನಾನು ದೇವರಿಗೆ ಭಕ್ಷ್ಯ ಇವತ್ತು ಪೈನಾಪಲ್ ಬರ್ಫಿ ಮಾಡೋಣ ಅಂತ ನಾನು ತರಿಸಿ ಇಟ್ಟಿದ್ದು. ನೀವು ಅದರಿಂದ ಮೋದಕ ಮಾಡ್ತೀರಾ? ಮತ್ತೆ ನೀವೇನು ಯೋಚನೆ ಮಾಡಿಲ್ಲ ಹಾಗಾದ್ರೆ? ಅಲ್ಲ, ನಾನು ಪ್ಲಾನಿಂಗ್ ಹಾಕಿದ್ದೆ. ಅಂದ್ರೆ ಮೋದಕ ಎಲ್ಲರೂ ಮೋದಕ ಮಾಡುವಾಗ ನಾನಂತೂ ಇವತ್ತು ಚೌತಿಗೆ ಮೋದಕ ಮಾಡಬೇಕು ಅಂತ. ಬಟ್ ಇದು ಅಡಿಗೆ ಆದ ಹಾಗೇನೆ, ಅದಕ್ಕೋಸ್ಕರ ನಾನು ಮಾಡ್ತೀನಿ. ನೀವು ಮಾಡ್ತೀರಾ? ನೀವು ತಿಂದು ಮಾತ್ರ ಗೊತ್ತು ನಿಮ್ಗೆ ಅಲ್ವಾ? ಅಡಿಗೆ ಮಾಡಿ ಕೊಟ್ಟಿದ್ರೆ ನಮಗೆ ಭಾರಿ ಖುಷಿ. ಓಕೆ, ಹಾಗಾದ್ರೆ ಈಗ ಫಸ್ಟಿಗೆ ನೀವು ಮೋದಕ ಮಾಡ್ತಿದ್ರೆ ಯಾವುದು? ನಾನಿದು ಬರ್ಫಿಗೆ ಇಟ್ಟಿದ್ದು. ಸೊ ಪೈನಾಪಲ್ ಇದೆ, ಇದರಿಂದ ಮೋದಕ ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡಿದ್ದೆ, ಬಟ್ ನೀವೇನಾದ್ರೂ ಮಾಡ್ತೀರಾ ಏನಂತ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ನಾನು ಪೈನಾಪಲ್ ಬರ್ಫಿ ಮಾಡೋಣ ಅಂತ ಇದ್ದೀನಿ. ಹಾ, ಹಾಗಾದ್ರೆ ನೀವು ಈ ಕಡೆ ಶಿಫ್ಟ್ ಆಗಿ ನನಗೆ ಹೆಲ್ಪ್ ಮಾಡಿ. ಇವತ್ತೆ ಅಡಿಗೆ ಆದಾಗೆ ಇಲ್ಲಾದ್ರೆ ಹಬ್ಬ ನಾವು ಆಚರಿಸಿದಾಗೇನೆ. ನಾನು ಹಬ್ಬದಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಏನಾದ್ರು ಮೋದಕ ಮಾಡುವಂತ ಅನ್ಕೊಂಡೆ. ಸರಿ, ಮಾಡೋಣ, ಸ್ಪೆಷಲ್ ಆಗಿ ಮಾಡೋಣ. ಸೊ ನಾನಿವತ್ತು ಪೈನಾಪಲ್ ಬರ್ಫಿ ಮಾಡ್ತಾ ಇದ್ದೀನಿ, ನನಗೆ ಹೆಲ್ಪ್ ಮಾಡಿ, ಅಸಿಸ್ಟ್ ಮಾಡ್ತೀರಾ? ಅದಾದ್ರೂ ಆಗುತ್ತಾ? ಮಾಡ್ಲೇಬೇಕಲ್ಲ, ಈಗ ನಾನು ಅಡಿಗೆ ಮಾಡಿದ ಮೇಲೆ ನೀವು ನಿಮಗೆ ಹೆಲ್ಪ್ ಮಾಡ್ಲೇಬೇಕಲ್ಲ. ಸರಿ, ಹಾಗಾದ್ರೆ ನನಗೆ ಫಸ್ಟ್ ಮಿಕ್ಸಿ ಕೊಡಿ. ಮಿಕ್ಸಿ ಜಾರ್ ಓಕೆ, ಕೊಡಿ. ಇವತ್ತೆಲ್ಲ ಸ್ವಲ್ಪ ಆದ್ರೂ ಅಡಿಗೆ ಕಲ್ತಿರ್ತೀರಿ, ಏನಾದ್ರೂ ಮಾಡ್ತೀರಿ ಅಂತ ನಾನು ಅನ್ಕೊಂಡ್ರೆ ನೀವು ನೋಡಿದ್ರೆ ಮೋದಕ ಮಾಡ್ಲಿಕ್ಕೆ ಕೊಟ್ಟಿದ್ದೇನಲ್ಲ. ಸರಿ, ಇದು ಒಂದು ಪೈನಾಪಲ್ ತಗೊಂಡಿದ್ದೀನಿ, ಅಂದ್ರೆ ಎಲ್ರಿಗೂ ಬರ್ಲಿ ಅಂತ ಹೇಳಿ. ಸೊ ಗಣಪನಿಗೆ ಅದ್ರ ಜೊತೆಗೆ ನಮಗೂ ಕೂಡ ಅಲ್ವಾ? ಹೌದು, ಈ ಚೌತಿ ಈ ತರ ಬಂದಾಗ ನಮಗೆ ತಿನ್ಲಿಕ್ಕೆ ಜಾಸ್ತಿ ಸಿಗುತ್ತಲ್ಲ, ಹಾಗಾಗಿ. ಸರಿ, ಇದನ್ನ ಫಸ್ಟ್ ಗ್ರೈಂಡ್ ಮಾಡಿ. ಈಗ ಎಲ್ಲ ಕೆಲಸ ನಾನೇ ಮಾಡ್ಬೇಕಂತ ಮಾಡಿ, ಫಸ್ಟ್ ಸ್ವಲ್ಪ ಆದ್ರೂ ಮಾಡಿ ಕೆಲಸ. ಓಕೆ, ಫೈನ್ ಪೇಸ್ಟ್ ಆಗ್ಲಿ. ಫೈನ್ ಮಾಡ್ಬೇಕಲ್ಲ, ನಾವು ಕಲ್ಲಿನಲ್ಲಿ ಕಡಿದಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ. ಓಕೆ, ಅಂದ್ರೆ ಅದರಲ್ಲಿ ಇನ್ನೂ ಕೆಲಸ ಇದೆ, ಅದಷ್ಟೇ ಅಲ್ಲ. ಇದೊಂಥರ ಜ್ಯೂಸ್ ತರ ಆಯ್ತು ನೋಡಿ. ಜ್ಯೂಸ್ ತರ ಆಯ್ತು, ಬೇಕಿದ್ರೆ ಅಷ್ಟೇ ಕುಡಿಬಹುದು, ಆದ್ರೆ ಇದು ಕುಡಿಲಿಕ್ಕಲ್ಲ, ಇದರಲ್ಲಿ ಹಾಕ್ತಿದೀನಿ. ಸೊ ಇದಕ್ಕೆ ತೆಂಗಿನ ತುರಿ ಹಾಕ್ತಾ ಇದೀನಿ. ತೆಂಗಿನ ತುರಿ ಹಾಕ್ತಿದ್ರಾ? ತೆಂಗಿನ ಪೀಸಸ್ ಆಗಿದೆ, ತುರಿ ಮಾಡ್ಲಿಲ್ಲ, ಪೀಸಸ್. 2 ಕಪ್ಪಿನಷ್ಟು ಹಾಕಿದ್ದೀರಾ ಅಂತಲ್ಲ? ಒಂದು ಇಡೀ ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು. ಓಕೆ, ಒಂದು ಫುಲ್ ಪೈನಾಪಲ್, ಒಂದು ಇಡೀ ತೆಂಗಿನಕಾಯಿ, ಅದಕ್ಕೆ ಒಂದೆರಡು ಏಲಕ್ಕಿ ಒಟ್ಟಿಗೆ ಸೇರಿಸಿ ಈಗ ಇದನ್ನ ಗ್ರೈಂಡ್ ಮಾಡಿಕೊಡಿ ನನಗೆ ಮತ್ತೆ ಪುನಃ. ಓಕೆ, ಇದು ಹೀಗೆ ಏನೋ ಅದಕ್ಕೆ ಹಾಕಿ? ಏನಿಲ್ಲ, ಅಷ್ಟೇ, ಅದಾಗುತ್ತೆ. ಓಕೆ, ಸಾಕು.
ಓಕೆ ಕೊಡಿ. ಇನ್ನು ಸ್ವಲ್ಪ ನೀರು ಹಾಕ್ಬೇಕಿತ್ತ ಅಂತ. ನೀರು ಹಾಕ್ಬೇಕಾ? ಸೊ ನೀವು ನೀರು ಹಾಕಿ ಗ್ರೈಂಡ್ ಮಾಡಿ. ಮೀನ್ ವೈಲ್ ಇನ್ನು ಕೆಲಸ ಇದೆ, ಇದಿಷ್ಟೇ ಅಲ್ಲ, ಇದು ಇನ್ನು ಗ್ರೈಂಡ್ ಮಾಡಿ ಇನ್ನು ಪೇಸ್ಟ್ ಆಗಬೇಕು. ಅಷ್ಟೊತ್ತು ಟೈಮ್ ವೇಸ್ಟ್ ಮಾಡಬೇಡ. ಗೊತ್ತಾಯ್ತು ನಿಮಗೆ, ಈಗ ಜಾಸ್ತಿ ಆಗ್ತಾ ಇದೆ. ಹಣ್ಣು ಬಾಳೆಹಣ್ಣು ಎಲ್ಲ ಇವತ್ತು ಎಲ್ಲ ಖಾಲಿ ಆಗಬೇಕು. ಇದಕ್ಕೇನು ಹಾಕ್ಲಿಕ್ಕಿಲ್ಲ. ನಿಲ್ಲಿ, ಈಗ ಒಂದು ಕಡಾಯಿ ಇಟ್ಟು ಸಕ್ಕರೆ ಪಾಕ ನಾವು ರೆಡಿ ಇಟ್ಕೊಳ್ಳೋಣ. ಓಕೆ, ಕಡಾಯಿ ಬೇಕಲ್ಲ ಹಾಗಾದ್ರೆ? ಹಾಗಾದ್ರೆ ನಾನೇ ಒಲೆ ಒರೆಸಿದಲ್ಲ? ಎಲ್ಲ ನೀವೇ. ಸರಿ, ಓಕೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ. ನೀರು ಹಾಕ್ಬೇಕಾ? ಸ್ವಲ್ಪ. ನೀವೆಂತ ನೀರು ಹಾಕಿದ? ಹಾಲೆಲ್ಲ ಇದ್ದಾಗ ನೀರೇ ಹಾಕಿ? ನೀರು ಹಾಕಿ. ಹಬ್ಬದ ದಿವಸ ಎಲ್ಲ ನೀರೆಲ್ಲ ಹೊಯ್ಲಿಕ್ಕೆ ಇಲ್ಲ ನೀರು. ಸ್ವಲ್ಪ ಹಾಕಿ ಮಾಡಿ, ಹಾಕಿ ಸ್ವಲ್ಪ. ಇನ್ನು ಹಾಕ್ಬೇಕಾ? ಮತ್ತೆ ಪಾಕ ಬರಬೇಕು. ಹೌದು, ಹಾಕ್ತೀನಿ. ನೀವು ತುಂಬ ನೀರು ಹಾಕೋದಕ್ಕೂ ಕಂಜೂಸಿ ಮಾಡ್ತಾ ಇದ್ದೀರಿ. ಇದು ಇಷ್ಟಕ್ಕೆ ಇಷ್ಟಿರಲಿ ಬೇಕು. ಒಂದು ಕಪ್ ಬೇಕು. ಅದು ಆ ಕಡೆ ಪಾಕ ತಯಾರಾಗ್ತಾ ಇರುತ್ತೆ. ಒಂದು ಪಾಟಲ್ ಕೊಡಿ. ಈ ಕಡೆ ಪಾಕ ತಯಾರಾಗ್ತಾ ಇರುತ್ತೆ. ನೀವು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಡಿ. ನನ್ನನ್ನು ಹಾಗೆ ನಿಲ್ಲಕ್ಕೆ ಬಿಡುದೇ ಇಲ್ಲ. ಇಲ್ಲ, ಮತ್ತೆ ಕೆಲಸ ಮಾಡಬೇಕು. ನೀವೇನು ಹೇಳಿದ್ದು? ನಾನು ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಿ. ಓಕೆ, ಸಾಕಾ? ನಿಮ್ಮ ಹಾಂ ಮುಚ್ಚಳಿ ಆಯ್ತಾ? ಫೈನ್ ಪೇಸ್ಟ್ ಆಯ್ತಾ? ಫೈನ್ ಪೇಸ್ಟ್ ಆಗಿದೆ. ಅಲ್ಲಿ ಒಂದು ಬೌಲ್ ಇಟ್ಟಿದ್ದೇನೆ, ಕೊಡಿ. ಹಾಕ್ಲಿಕ್ಕಿಲ್ಲ. ಹಾಂ, ಎಂತ ಬೌಲ್ ಮತ್ತೆ ಸ್ಟ್ರೈನರ್ ಕೊಡಿ ಅಂತ. ಅಲ್ಲ ತೇಜು, ನೀವು ಇಷ್ಟೆಲ್ಲ ಸ್ವೀಟ್ಸ್ ಎಲ್ಲ ಹೇಳ್ಕೊಡ್ತಾರಲ್ಲ ಲೇಡೀಸ್, ನಮ್ಮ ಅತಿಥಿಗಳು ಬಂದು, ಯಾವುದು ಟ್ರೈ ಮಾಡಿದ್ದೀರಿ? ನಾನು ಅದೇ ಹೇಳಿದಲ್ಲ, ಮೋದಕ್ಕೊಂದು ಟ್ರೈ ಮಾಡಿದ್ದೇನೆ ಅಂತ. ಬಟ್ ಮೋದಕ ಟ್ರೈ ಮಾಡಿ ಇಲ್ಲಿ ಬಂದು ಯಾವ್ದು ಮಾಡೋದಪ್ಪ ಅಂದರೆ ಸ್ವಲ್ಪ ಕನ್ಫ್ಯೂಸ್. ಹಬ್ಬ ಅಲ್ಲ, ಯಾವ್ದು ಅಡಿಗೆ ತುಂಬ ಇರುತ್ತಲ್ಲ, ಯಾವ್ದು ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಸ್ ಆಯ್ತಾ? ಓಕೆ. ಮನೇಲಿ ಮಾಡಿದ್ದೀರಾ? ಹಾಂ, ಮಾಡಿದ್ದೀನಿ. ಮತ್ತೆ ನಮ್ಮ ರುಚಿ ಅಂತ ಬಂದ ಮೇಲೆ ನಾನು ಇವತ್ತು ಅದನ್ನು ಟೆಸ್ಟ್ ಮಾಡಬೇಕು ಅಂತಿದ್ದೆ. ಹೌದಾ? ಗೊತ್ತಾಯ್ತು ಎಷ್ಟು ಟ್ರೈ ಮಾಡಿದ್ದೀರಿ ಅಂತ. ನಾನು ನೀವು ವೀಕ್ಷಕರನ್ನೆಲ್ಲ ವೆಲ್ಕಮ್ ಮಾಡುವಾಗ ನಾನು ಆಲ್ರೆಡಿ ಒಂದು ಅಡಿಗೆ ರೆಡಿ ಮಾಡಿಬಿಡ್ಬೇಕು ಅಂತಿದ್ದೆ ಸ್ಪೆಷಲ್ ಆಗಿ. ಸೊ ಇದು ಸ್ವಲ್ಪ ಸೋಸ್ಕೊಳ್ಳೋಣ. ಓಕೆ, ಚೆನ್ನಾಗಿ ಸೋಸಿ. ಇಲ್ಲಾದರೆ ತೆಂಗಿನ ತುರಿದು ಒಂಥರ ದರಿ ದರಿಯಾಗಿ ಸಿಗುತ್ತೆ. ಅದಷ್ಟು ಹಾಲು ಮಾತ್ರ ಯೂಸ್ ಮಾಡೋದಾ ಅದು? ಹಾಂ, ಅದರದ್ದು ಜ್ಯೂಸ್ ಥರ. ಇವಾಗಲೇ ಹೇಳಿದ್ರಲ್ಲ ಪೈನಾಪಲ್ ಜ್ಯೂಸ್ ಆಗಿದೆ ಅಂತ, ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಳ್ಬೋದು. ಅಂದರೆ ಇದು ಒಟ್ಟಿಗೆ ಒಂದೇ ಸರಿ ಕೆಲಸ ಆಗುತ್ತಲ್ವಾ? ಹಾಂ, ಹೌದು. ನೀವು ಗಣಪತಿ ಹಬ್ಬ ಎಲ್ಲ ಮೊದಲೆಲ್ಲ ಹೇಗೆ, ಅಂದರೆ ಈಗ ಮೊದಲು ಹೇಗೆ ಆಚರಿಸ್ತೀರಿ ನಿಮ್ಮ ಊರಲ್ಲಿ? ನಮ್ಮೂರಲ್ಲಿ ಫಸ್ಟಿಗೆ ಗಣಪತಿ ಹಬ್ಬ ಅಂತ ಬಂದಾಗ ಫಸ್ಟಿಗೆ ನೆನಪಾಗುವುದೇ ಭಜನೆ. ಭಜನೆ ಅಂತ ಇದ್ದೇ ಇರುತ್ತೆ. ಬೆಳಿಗ್ಗೆ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಇವಾಗಲೂ ಮಾಡ್ತಾರೆ. ಅಂದರೆ ನಮ್ಮ ನೇಬರ್ಸ್ ಅವರು ಅಲ್ಲಿಗೆ ಹೋಗಿ ಚಿಕ್ಕದಿರಿಂದ ಹೋಗಲಿ ಸಾಧಾರಣ ಒಂದು 10 ಗಂಟೆ 11 ಗಂಟೆ ತನಕ ಅಲ್ಲಿ ಭಜನೆ, 7 ಗಂಟೆಯಿಂದ ಭಜನೆ ಸ್ಟಾರ್ಟ್ ಆಗ್ತದೆ. ನಾವು ಭಜನೆಗಂತೂ ನಾವು ಭಜನೆ ಹೇಳೋದು ಅದೆಲ್ಲ ಇರುತ್ತೆ ಅಲ್ಲಿ. ಮತ್ತು ಪಂಚಗಜ್ಜಾಯ, ಆ್ಯಕ್ಚುಲಿ ಇದು ಚೌತಿ ದಿವಸ ಉಂಟಲ್ಲ, ಹಾಲು ಕೊಡ್ತಾರೆ, ತೀರ್ಥ ಕೊಡ್ತಾರಲ್ಲ, ಅದನ್ನು ತಿನ್ನಲಿಕ್ಕೆ ಅಲ್ಲಿ ನಾವು ಹೋಗ್ತಿದ್ದದ್ದು. ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಅದು. ಬಾಳೆಹಣ್ಣೆಲ್ಲ ಹಾಕಿ ಮಾಡ್ತಾರಲ್ಲ, ಬಾಳೆಹಣ್ಣು, ಜೇನುತುಪ್ಪ, ತುಪ್ಪ, ಸಕ್ಕರೆ. ಅಂದ್ರೆ ಅದು ಹಾಗೆ ತೀರ್ಥಕ್ಕೆ ಮಾಡುವಂಥದ್ದಲ್ಲ, ಅದು ಅಭಿಷೇಕ ಮಾಡಿ ಅದನ್ನ ಪ್ರಸಾದದ ರೀತಿಯಲ್ಲಿ ಕೊಡೋದು. ಬರೀ ಕುಡಿಲಿಕ್ಕೆ ಕೊಡೋದಲ್ಲ, ಬರೀ ಇದೇ ಆಯ್ತು. ಹಾಗೆಲ್ಲ ಕುಡಿಯೋದು ಇಷ್ಟೇ. ಅಂದ್ರೆ ಹಬ್ಬ ಅಲ್ಲ, ದೇವರ ಜೊತೆ ನಾವು ಕೂಡ ಗಮ್ಮತ್ ತಿನ್ನುವ ಅಂತ ಆ ತರ ಪ್ಲಾನಿಂಗ್ ಹಾಕಿದ್ವಿ. ಇದು ಗಣಪನ ಹೆಸರಲ್ಲಿ ನಿಮ್ಮ ಆಸೆಗಳು ಈಡೇರಿಸ್ಕೊಳ್ಳೋದು ತಪ್ಪಿಲ್ಲ ನೋಡಿ. ದೇವರಿಗೆ ನಾವು ಕೊಡ್ತೇವೆ ಮತ್ತೆ ನಾವು ಕೂಡ ತಗೊಳ್ತೇವೆ, ತಪ್ಪಿಲ್ಲ. ಅಂದ್ರೆ ಮಾಡಿದ್ದು ಖಾಲಿನೂ ಆಗ್ಬೇಕಲ್ವಾ, ದೇವರಿಗೆ ಅರ್ಪಿಸಿ ಅದನ್ನ ನಾವು ಸೇವಿಸುವಂತ. ಆಮೇಲೆ ಇನ್ನೊಂದು ಏನು, ಕಬ್ಬು ಆ ಟೈಮಲ್ಲಿ ಉಂಟಲ್ಲ, ನಾವು ಕಬ್ಬು ಬಾಕಿ ಟೈಮಲ್ಲೆಲ್ಲ ತಿನ್ನೋದು ಕಡಿಮೆ. ಅದು ಚೌತಿ ದಿವಸ ಆ ಕಬ್ಬನ್ನೆಲ್ಲ ಖಾಲಿ ಮಾಡೋದು ನಾವೇ. ಅದ್ರಲ್ಲಿ ಏನಾದ್ರು ಕಾಂಪಿಟೇಷನ್ ಇದೆಯಾ? ಕಬ್ಬು ಖಾಲಿ ಇದು ಹೇಗೆ ಖಾಲಿ ಮಾಡೋದು ಅಂತ ಏನಾದ್ರು ಇದೆಯಾ? ಇಲ್ಲ, ಕಬ್ಬಲ್ಲಿ ಕಾಂಪಿಟೇಷನ್ ಅಂತಲ್ಲ. ಈ ಪಂಚಗಜ್ಜೆಗೆ ಕಬ್ಬು ಹಾಕ್ತಾರೆ ನೋಡಿ, ಈ ಕೆಲವರಿಗೆಲ್ಲ ಪಂಚಗಜ್ಜೆಯಲ್ಲಿ ಕಬ್ಬು ಸಿಗುವುದೇ ಇಲ್ಲ. ಹಾಗೆ ತಿಳಿದ್ರೆ ನಾವು ಅದನ್ನು ಮೊದಲೇ ಕೇಳಿ ಖಾಲಿ ಮಾಡಿರ್ತೇವೆ. ಹಾಗಾಗಿ ಆ ಟೈಮಲ್ಲಿ ಪಂಚಗಜ್ಜೆ ಕೂಡ ತುಂಬಾ ಇರುತ್ತಲ್ಲ, ಎಲ್ಲ ಕಡೆ ತಿಂತದೆ, ತಿಂದು ಸಾಕಾಗ್ತದೆ. ಮತ್ತೆ ಆ ಟೈಮ್ ಅದೇ 10 ಗಂಟೆ ತನಕ ನಾವು ಅಲ್ಲಿ ಭಜನೆ ಮಾಡಿ, ಆಮೇಲೆ ಊರಲ್ಲೆಲ್ಲ ಭಜನೆ ಗಣಪತಿ ಎಲ್ಲ ಕೂರಿಸ್ತಾರಲ್ಲ, ಅಲ್ಲಿಗೆಲ್ಲ ಹೋಗಿ ನಾವು ಏನು ಚೌತಿಯನ್ನು ಆಚರಿಸ್ತಿದ್ವಿ. ಚೆನ್ನಾಗಿರುತ್ತೆ ಭಜನೆ. ಮತ್ತೆ ಈ ಏನು ಸುಮ್ಮನೆ ನಿಲ್ಲುವುದಲ್ಲ, ಕುಣಿತ ಭಜನೆ ಇದೆಲ್ಲ ಇರುತ್ತೆ ನೋಡಿ, ಅದರಲ್ಲೆಲ್ಲ ನಾವು ಭಯಂಕರ ಭಾಗವಹಿಸೋದು, ಭಜನೆ ಹೇಳೋದು ಇದೆಲ್ಲ ತುಂಬ ಇರುತ್ತೆ. ನೀವು ಹೇಗೆ, ನೀವೆಲ್ಲಿ ಆಚರಿಸಿದ್ರಿ? ಮೈಸೂರಲ್ಲಿ ಅಥವಾ ಇಲ್ಲ? ಮೈಸೂರಲ್ಲಿ ಮೊದಲೆಲ್ಲ ಮೈಸೂರು, ಈಗ ಇಲ್ಲೇ.
ಆದ್ರೆ ನಾನು ಮನೆಯಲ್ಲಿ ಕೂಡ ಗಣಪನನ್ನ ಕೂರಿಸ್ತೀನಿ. ಗಣಪತಿ ನಿತ್ಯ ಪೂಜೆದು ಒಂದು ಚಿಕ್ಕ ವಿಗ್ರಹ ಇದೆ, ಅದಕ್ಕೇನೆ ಪೂಜೆ ಮಾಡುವಂಥದ್ದು. ಆದ್ರೆ ನಾನು ಗಣಪತಿಯನ್ನ ಕೂರಿಸ್ತೇನೆ. ಇದು ತೆಂಗಿನಕಾಯಿ ಮತ್ತೆ ಅಕ್ಕಿ ಇಟ್ಟು ಹಾಗೆ ಮಾಡುವಂಥದ್ದು. ಆ ಥರ ಈಗ ಗಣಪತಿಗೆ ಇಡ್ತಾರೆ ಅಂತ ಹೇಳ್ತಾರಲ್ಲ, ತೆಂಗಿನಕಾಯಿ ಅಕ್ಕಿ ಇಟ್ಟು ಅಲ್ಲಿ ಮೂರ್ತಿ ಆ ಥರ ಏನು ಇಡ್ಲಿಕ್ಕಿಲ್ಲ. ಮೂರ್ತಿ ಮಣ್ಣಿನ ಮೂರ್ತಿ ಇಟ್ಟರೆ ಅದು ಪ್ರತಿ ವರ್ಷ ಅದು ಸ್ವಲ್ಪ ಜಾಸ್ತಿ ಇಟ್ಟು ಅಂದ್ರೆ ಒಂದ್ ಸ್ವಲ್ಪ ಆದ್ರೂ ಜಾಸ್ತಿ ಆಗ್ಬೇಕಂತೆ, ಆ ರೀತಿಯಾಗಿ ಪ್ರತೀತಿ. ಸೊ ಅದಕ್ಕೋಸ್ಕರ ನಾನು ಮಣ್ಣಿನ ಮೂರ್ತಿ ಇಡುವುದಿಲ್ಲ. ಬಟ್ ಇದು ಒಂದು ಚಿಕ್ಕ ಪಂಚಲೋಹದ್ದು ಮೂರ್ತಿ ಇದೆ, ನಿತ್ಯ ಪೂಜೆದು, ಅದು ಕೂಡ ಇಟ್ಟು ಮಾಡುವಂಥದ್ದು. ಆಕ್ಚುಲಿ ನೋಡಿ, ಯಾವುದೇ ನಾವು ಈಗ ಕಾರ್ಯಕ್ರಮ ಮಾಡುವಾಗ ಗಣಪತಿಗೊಂದು ಇಡುವುದು ಅಂತ ಹೇಳಿದ್ರೆ ಅದು ಸೇಮ್ ನೀವು ಹೇಳಿದಾಗೆ ಅಕ್ಕಿ ಮತ್ತು ತೆಂಗಿನಕಾಯಿ ಇಟ್ಟು ಮಾಡುವಂಥ ಗಣಪತಿಯ ಪೂಜೆ ಅಲ್ಲ. ಸೊ ಇದು ಸ್ವಲ್ಪ ಸಿಮ್ಮಲ್ಲಿ ಇಡಿ, ಇದನ್ನು ಚೆನ್ನಾಗಿ ಸೋಸಿ ರೆಡಿ ಮಾಡಿ ಇಟ್ಕೊಳ್ತೀವಿ. ಸೋಸಿ ಆಯಿತು. ಓಕೆ, ಅದು ಅದಷ್ಟು ಆಯಿತು. ಇನ್ನು ಇದು ನಾವು ಸೋಸ್ಕೊಂಡಿದ್ದೀರಲ್ಲ, ಸೂಪರ್ ಬಂದಿ ನೋಡಿ, ಹಾಲು ಥರ ಅಲ್ಲ, ಅದು ಒಳ್ಳೆ ಸ್ವೀಟ್ ಇರ್ಬೋದು ಅಂತಲ್ಲ. ಸ್ವೀಟ್ ಇದು ಪೈನಾಪಲ್ದು ಸಹ ಒಂದು ಸ್ವಲ್ಪ ಈ ಹುಳಿ ಸಿಹಿ ಬರುತ್ತೆ. ಹಾಗೇನೆ ಇದರದ್ದು ಒಂದು ಪೈನಾಪಲ್ದು ಒಂದು ಫ್ಲೇವರ್ ಇರುತ್ತಲ್ಲ, ಚೆನ್ನಾಗಿರುತ್ತೆ, ಹುಳಿ ಸಿಹಿ. ಅದ್ರ ಜೊತೆಗೆ ಇದರಲ್ಲಿ ಹಾಲಿದ್ದು ಒಂದು ಟೇಸ್ಟ್, ಮತ್ತೆ ಸಿಹಿ ಆಬ್ವಿಯಸ್ಲಿ ನಾವು ಸಕ್ಕರೆ ಹಾಕ್ತೀವಿ. ಆದ್ರೆ ಈ ತರ ಇಷ್ಟು ತೆಳು ಬರ್ತಾ ಇರುವಾಗ ಇದು ಹೇಗೆ ಆಗುತ್ತೆ? ಬರ್ಫಿ ಬರೋದಾದ್ರೂ ಹೇಗೆ ಅಂದ್ರೆ ಸಕ್ಕರೆ ಗಟ್ಟಿ ಆಗ್ತದಲ್ಲ, ಆ ಥರ ಮಾಡಿದ್ರೆ ನಾವು ಎಷ್ಟೊತ್ತು ಮಾಡಬೇಕಾಗುತ್ತೆ. ಮತ್ತೆ ಇದು ಹೇಗೆ? ಇನ್ನೂ ಕೆಲಸ ಇದೆ, ಅದಕ್ಕೆ ನಂಗೆ ಗೊತ್ತಾಯ್ತು. ನಾನು ಎಷ್ಟು ಅಡಿಗೆ ಮಾಡಲಿಲ್ಲ. ಏನು ಮಾಡಿದ್ವಿ? ಕಾರ್ನ್ಫ್ಲವರ್ ಹಾಕ್ತಿರಲ್ಲ? ಕಾರ್ನ್ಫ್ಲವರ್ ಎಲ್ಲ ಹಾಕಲ್ಲ, ಆಗುವಾಗಲ್ಲ. ಕಸ್ಟರ್ಡ್ ಪೌಡರ್ ಹಾಕ್ತೀರ? ಓಕೆ, ಇದು ಹಾಕ್ತಿರಲ್ಲ. ನಾನು ನೀವು ಪಕ್ಕ ನೀವು ಕಾರ್ನ್ಫ್ಲವರ್ ಹಾಕ್ತೀರಾ ಅಂತ ಅಂದ್ಕೊಂಡೆ. ಇಲ್ಲ, ಇದಕ್ಕೇನೆ ಮಿಕ್ಸ್ ಮಾಡ್ಕೊಳ್ಳೋ. ಇದರಲ್ಲಿ ಇದೆಲ್ಲ ಸೊ ಎಷ್ಟು ಬೇಕು ಅಂತ ನೋಡಿಕೊಂಡು. ಸೊ ನಾನು ಯೂಶ್ವಲಿ ಏನಾದರೂ ಮಾಡಿದರೂ ಕೂಡ ಅಂದಾಜು ಪ್ರಕಾರ ನನಗೆ ಕಣ್ಣಳತೆ ಇದೆ. ಅಲ್ಲ, ಆಕ್ಚುಲಿ ಒಳ್ಳೇದು ಇರುತ್ತೆ, ಅದು ಜಾಸ್ತಿ ಹಾಕಿದ್ರೆ ಒಳ್ಳೆ ಆಗುತ್ತೆ. ಅಂದ್ರೆ ಅದು ಗಟ್ಟಿ ಬರೋದಕ್ಕೆ ಇದು ಹಾಕೊಳ್ಬೇಕಾಗುತ್ತೆ. ಸೊ ಕಣ್ಣಳತೆ ಆದ್ರೆ ನಾನೀಗ ಸ್ಪೂನ್ಸ್ ಅಲ್ಲಿ ಹೇಳೋದಾದ್ರೆ ಒಂದು ಇಷ್ಟಕ್ಕೆ ನಾವು 4 ರಿಂದ 5 ಚಮಚದಷ್ಟು, ಅಂದ್ರೆ ಗಟ್ಟಿ ಬರ್ಬೇಕಲ್ಲ ಅದಕ್ಕೆ. ಆದ್ರೆ ಡೈರೆಕ್ಟ್ ನಾವು ಕಸ್ಟರ್ಡ್ ಪೌಡರ್ ಹಾಕಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡು. ಹೌದು, ನೀವು ನೀರು ಅಂತ ಹೇಳಿದ್ರೆ ನಾನು ಈಗ ಫಸ್ಟ್ ಕೇಳ್ತಿದ್ದೆ, ನೀರು ಹಬ್ಬದ ದಿವಸ ನೀರು ಕೊಡ್ತೀರಾ ಅಂತ. ಈಗ ಬರೀ ನೀರು ಹಾಕಿದ್ರೆ ಅದನ್ನ ಮಿಕ್ಸ್ ಮಾಡ್ತಾ ಇರಿ. ಓಕೆ, ನಿಮಗೆ ಕೆಲಸ ಇದೆ. ಹೌದು, ಅಡಿಗೆನೇ ನಾನು ಮಾಡೋದು. ಮತ್ತೆ ನಾನಿಲ್ಲಿ ಸುಮ್ಮನೆ ಬರೀ ಅಸಿಸ್ಟ್ ಮಾಡ್ತಾ ಇರೋದಲ್ವಾ. ಮತ್ತೆ ಕಲರ್ ಕೂಡ ಚೇಂಜ್ ಆಯ್ತಲ್ಲ ನೋಡಿ, ಕಲರ್ ಚೇಂಜ್, ಒಳ್ಳೆ ಎಲ್ಲ ಕಲರ್ ಬರುತ್ತೆ. ಅದೇ ಅದಕ್ಕೆ ಹಾಕುವಾಗ ಸ್ವಲ್ಪ ನಿಮ್ಗೆ ಇನ್ನೂ ಲೈಟ್ ಆಗಿ ಬರುತ್ತೆ. ಸಾಕಾಗುತ್ತಾ? ಇದು ನೋಡಿ, ನೀರು ಜಾಸ್ತಿ ಉಂಟು ಅಲ್ಲಿ ನೋಡಿ, ಸಾಕಾಗದಿದ್ರೆ ಮತ್ತೆ ಉಂಟಲ್ಲ ಆ್ಯಡ್ ಮಾಡ್ಕೊಳ್ಳೋದಲ್ಲ. ಅದನ್ನು ಇನ್ನೂ ಸ್ವಲ್ಪ ಹಾಲಲ್ಲಿ ಹಾಕಿದ್ರೆ ಆಯ್ತು. ಅದು ಇದು ಹಾಕಿದ ನಂತರ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಹಾಕಿ ತಿರುಗಿಸ್ತಾ ಇರೋದು ನಾನಲ್ಲ, ಗಟ್ಟಿಯಾಗಿ. ಅದಕ್ಕೆ ಸ್ವಲ್ಪ ಗಟ್ಟಿ ಆಯ್ತು ನೋಡಿ, ಅಡಿಯಲ್ಲಿ ಗಟ್ಟಿ ಆಯ್ತು. ಬೇಗ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಬಾದಾಮ್, ಹಾಗೆ ಗೋಡಂಬಿ ಚೂರುಗಳು. ಅದಕ್ಕೆ ನಿಮ್ಮನೆ ಬಿಟ್ರೆ ಅದು ಅಲ್ವಾ ಪಾಯಸ ತರ ಬರ್ತದೆ ನೋಡಿ. ಅಲ್ಲ, ಪಾಯಸ ಅಲ್ಲ, ನಾನು ಹೇಳಿದೆ ಅಲ್ಲ, ಅಡಿಗೆ ಮಾಡುವಾಗ ಹಂಗೆ ಹೇಳ್ಬಾರ್ದಲ್ಲ, ಮತ್ತೆ ಕೆಟ್ಟು ಹೋದ್ರೆ ನನಗೆ ಹೋಯ್ತಾರಂತ ನೋಡಿ. ಓ ಹೌದು, ನೋಡಿ ದಪ್ಪ ಆಯ್ತು ನೋಡಿ. ಈಗ ಸ್ವಲ್ಪ ಈ ಕಸ್ಟರ್ಡ್ ಪೌಡರ್ ಹಾಕಿದ್ರೆ ಸ್ವಲ್ಪ ನಿಮಗೆ ಅದು ಹಾರುತ್ತೆ. ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಬೇಕು. ಇದನ್ನಾದ್ರೂ ಮನೆಗೆ ಹೋಗಿ ಟ್ರೈ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಚೌತಿಗೆ, ಇವತ್ತು ಸಂಜೆಗೆ ನಾವು ಮನೆಯಲ್ಲಿ ಇದ್ದೇ ಮಾಡೋದು ನೋಡಿ, ಪಕ್ಕ. ನೋಡ್ತೀನಿ, ಮಾಡಿ ತಂದು ಕೊಡ್ಬೇಕು ನನಗೆ. ಚೆನ್ನಾಗಿತ್ತಲ್ಲ ಪರಿಮಳ? ಒಳ್ಳೆ ಗಮ್ಮ ಪರಿಮಳ ಬರ್ತಾ ಇದೆ. ಒಂಥರ ಕ್ಷೀರ ತರ ಕಾಣ್ತಾ ಉಂಟು ಈಗ ನೋಡಿ. ಈಗ ನೋಡೋದಕ್ಕೆ ಕ್ಷೀರ ತರ ಕಾಣ್ತಾ ಇದೆ, ಬಟ್ ನಿಮ್ಗೆ ಅದು ಪೀಸಸ್ ಅಲ್ಲಿ ಕಟ್ ಮಾಡಿ ಸಿಗುತ್ತೆ. ಇನ್ನು ಗಟ್ಟಿ ಆಗ್ಬೇಕು, ಇನ್ನು ಗಟ್ಟಿ ಆಗ್ಬೇಕು, ಸ್ವಲ್ಪ ಗಟ್ಟಿ ಆಗ್ಬೇಕು. ಅಂದ್ರೆ ನಿಮ್ಗೆ ಪೀಸಸ್ ಅಲ್ಲಿ ಬೇಕು ಅಂದ್ರೆ ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು. ಬಟ್ ಇದು ಸ್ವಲ್ಪ ಈಸಿ ಅಂತ ಇದು ಅದೇ ಅಲ್ವಾ, ಹಬ್ಬದ ದಿನ ತುಂಬಾ ವೆರೈಟಿ ಡಿಶಸ್ ಮಾಡ್ಬೇಕಿರುತ್ತೆ. ಸೊ ಹಬ್ಬದ ಊಟ ಬೇರೆ, ಅದರಲ್ಲೂ ಕೂಡ ಗಣಪನಿಗೆ ಬೇರೆ ಬೇರೆ ಭಕ್ಷ್ಯಗಳು ಬೇಕು. ಸೊ ಮೋದಕ, ಕರ್ಜಿಕಾಯಿ, ಇದನ್ನೆಲ್ಲ ಕಡುಬು, ಇದು ಟ್ರೆಡಿಷನಲ್ ಆಗಿರುವಂಥದ್ದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಹೊಸತನ ಬೇಕಲ್ವಾ.
ಅದಕ್ಕೆ ಪೀಸ್ ಪೀಸ್ ಆಗಿ ತಿನ್ನಲಿಕ್ಕೆ ಗಮ್ಮತ್ತಿರುತ್ತಲ್ಲ. ಹೌದು. ಅಂದರೆ ಈಗ ಟ್ರೆಡಿಷ್ನಲ್ ಮಾಡಿ ಮಾಡಿ ಈಗಿನ ಮಕ್ಕಳಿಗೆ ಟ್ರೆಡಿಷ್ನಲ್ ಅಂದರೆ ಆ ಸ್ವೀಟ್ ಅಲ್ಲೇ ಉಳಿದೋಗುತ್ತೆ. ಹೌದು. ಸೊ ಎಲ್ಲ ಬಾಕಿಯವರೇ ತಿನ್ಬೇಕಾಗುತ್ತೆ ದೊಡ್ಡವರು. ಹೌದು. ಮಕ್ಕಳು ಇಂಥದ್ದೆಲ್ಲ ಆದರೆ ಬೇಗ ಖಾಲಿ ಆಗುತ್ತೆ. ಇಡುವುದೇ ಇಲ್ಲ ಇಂಥದ್ದೆಲ್ಲ. ಮನೆ ಯಾಕೆ ಅಲ್ವಾ? ಹೌದು. ಸೊ ಮಾಡಿದ್ದು ಬೇಗ ಖಾಲಿ ಆಗಬೇಕು, ಎಲ್ಲರೂ ಕೂಡ ತಿನ್ನಬೇಕು, ಅದಕ್ಕೋಸ್ಕರ ಇವತ್ತು ಸ್ಪೆಷಲ್ ಆಗಿ. ಸೊ ನೀವು ಆ ಕ್ಯಾಟಗರಿಗೇನೆ ಸೇರಿರ್ತೀರಿ. ಹೌದು ಅಲ್ವಾ? ನಾವಂತೂ ತಿನ್ನೋದಲ್ಲಿ ಅಂತ ಸಿಕ್ಕಿದ್ರು ಬಿಡೋದಿಲ್ಲ, ಆದ್ರೆ ಈ ತರ ಸ್ಪೆಷಲ್ ಆಗಿ ಸಿಕ್ಕಿದ್ರೆ ಏನಾದ್ರೂ ಸಿಕ್ಕಿದ್ರು ಏನು ಬಿಡೋದಿಲ್ಲ. ನಿಮಗೆ ಅಂದ್ರೆ ಈಗ ಈ ತರದ ಚೌತಿ ಅಂತ ಬಂದಾಗ ಏನು ಈ ಥರದೇ ಡಿಶ್ ಇಷ್ಟ ಅಂತ ಆ ಥರ ಉಂಟಾ ಅಥವಾ ಯಾವುದು? ಇಲ್ಲ, ಅಂದರೆ ಇಂಥದ್ದೇ ಡಿಶ್ ಇಷ್ಟ ಅಂತ ಅಲ್ಲ, ನಾನು ಯಾವುದಕ್ಕೂ ಕೂಡ ಹೊಂದ್ಕೊಂಡು ಹೋಗ್ತೀನಿ. ಯಾವ ಟೈಪ್ ಕೂಡ ಆಗುತ್ತೆ, ಹೊಸದು ಆಗುತ್ತೆ, ಹಳೇದು ಆಗುತ್ತೆ. ಆದರೆ ಇದು ಸ್ವೀಟ್ಸಲ್ಲಿ ನಂದು ನಾನು ಯಾವಾಗಲೂ ಹೇಳ್ತೀನಿ, ಸುಮ್ಮನೆ ಬೇಡ ಎಲ್ಲರೂ ಕೂಡ ಆಮೇಲೆ ನನಗೆ ತಂದು ಬೆಂಗಾಲಿ ಸ್ವೀಟ್ಸ್ ಕೊಟ್ಟರೆ ಕಷ್ಟ ಅಲ್ವಾ? ಬೆಂಗಾಲಿ ಸ್ವೀಟ್ ಭಯಂಕರ ಇಷ್ಟನಾ? ಹೌದು, ನೀವು ಮೊನ್ನೆ ಕೂಡ ಹೇಳಿದ್ರು ಬೆಂಗಾಲಿ ಸ್ವೀಟ್ ಇಷ್ಟ ಅಂತ. ಹೌದು. ಹಾಗೆ ಆದರೆ ನಾನು ಯಾವುದು ಕೂಡ ಟ್ರೈ ಮಾಡೋದಕ್ಕೆ ಇಷ್ಟಪಡ್ತೀನಿ, ಸತ್ತು ಏನಾದರೂ. ಓಕೆ, ಇದಂತೂ ಗಮ್ಮತ್ತಾಗಿ ಬರ್ತಾ ಉಂಟು. ಒಳ್ಳೆ ಪರಿಮಳ ಬರ್ತಾ ಇದೆಯಾ? ಹೌದು, ಪರಿಮಳ ಬರ್ತಾ ಉಂಟು. ಅದು ಈಗ ನಾನು ಥಿಂಕ್ ಮಾಡ್ತಾ ಇದ್ದೇನೆ, ಆ ಪೀಸ್ ಆಗಿ ಸಿಕ್ಕಿದ್ರೆ ಹೆಂಗೆ ಇರ್ಬೋದು. ಬಟ್ ಬಿಸಿ ಬಿಸಿ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾಗಿ ತಿಂದರೆ ಬಿಸಿ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಸ್ವೀಟ್ಸ್ ಎಸ್ಪೆಷಲಿ ಬಿಸಿ ತಿನ್ನಬಾರ್ದು, ಸ್ವಲ್ಪ ತಣ್ಣಗಾಗಿ ತಿಂದರೆ ಒಳ್ಳೇದು. ಹೌದು. ಅಂದರೆ ಅದರ ರುಚಿ ನಿಮಗೆ ಕರೆಕ್ಟಾಗಿ ಆವಾಗಲೇ ಸಿಗೋದು, ಬಿಸಿ ಒಳ್ಳೇದಾಗೋದು. ಪಾಯಸ ಎಲ್ಲ ಆದರೆ ನೀವು ಬಿಸಿ ಬಿಸಿ ತಿನ್ನಬೇಕು, ಬಿಸಿ ಬಿಸಿ ಕುಡಿಯೋದು. ಅದೇ ಈ ಥರದಲ್ಲಾದರೆ ಸ್ವಲ್ಪ ತಣ್ಣಗಾಗಿ ತಿನ್ನೋದಲ್ಲ. ಮತ್ತು ಇದು ಬೇಕರಿ ಆಟ ಅಲ್ಲಿ ಎಲ್ಲ ಸಿಗುತ್ತಾ, ಬೇಕರಿ ಈ ಥರ? ಇದು ನಂದೇ ಹೊಸದು ಟ್ರಯಲ್ ಫಸ್ಟ್ ಟೈಮ್ ಮಾಡಿದ. ಮತ್ತೆ ಅಂದರೆ ಈ ಥರ ಪೈನಾಪಲಲ್ಲಿ ಹೊಸದಾಗಿ ಏನಾದರೂ ಮನೆಯಲ್ಲಿ ಮೊನ್ನೆ ಅಷ್ಟಮಿಗೆ ತಂದಂಥ ಪೈನಾಪಲ್ ಇತ್ತು, ಹಾಗೆ ತಿನ್ನೋದು. ಎಷ್ಟು ಫ್ರೂಟ್ಸ್ ಎಲ್ಲ ತಿನ್ನೋದು ಬರೀ ಇದು ಬೇಗ ಹಣ್ಣಾಗ್ತಾ ಬಂತು. ಇಮಿಡಿಯೇಟ್ ಆಗಿ ಏನಾದರೂ ಮಾಡಬೇಕಲ್ವಾ? ಸೊ ಮಾಡಿ ಮುಗಿಸ್ಬೇಕು. ಸೊ ಇದನ್ನ ಟ್ರೈ ಮಾಡಿ ನೋಡಿದೆ, ಒಳ್ಳೇದಾಗಿ ಬಂತು. ಒಳ್ಳೇದಾಗಿತ್ತಲ್ಲ, ಸೊ ಅದನ್ನೀಗ ತೋರಿಸ್ತಾ ಇದ್ದೀನಿ. ನೋಡಿ ಈ ತರ ಬಿಡ್ತಾ ಇದೆ ಅಲ್ವಾ? ಈ ತರ ಬಿಡುವಾಗ ಆಯ್ತು ಅಂತ. ಆದರೆ ಇನ್ನು ಸ್ವಲ್ಪ ಇದು ನಿಮಿಷ ನೋಡಿ, ಇದು ಸೌಟಲ್ಲಿ ಇದ್ದದ್ದು ನಾನು ಅದಕ್ಕೆ ಹಾಕಿದೆ, ಈ ತರ ಗಟ್ಟಿ ಬಂತು. ಅಂದ್ರೆ ಅದು ಗಟ್ಟಿ ಆಗುತ್ತೆ. ನಾನು ಆವಾಗಲೇ ಹೇಳಿದೆ, ಬೇಡ ಬಿಸಿ ಬಿಸಿ ತಿನ್ಬೇಡಿ, ನಿಮ್ಮ ರಿಸ್ಕ್. ಅಲ್ಲ, ಇವತ್ತು ಗಣಪನಿಗೆ ಇದು ಫಸ್ಟ್ ಮಾಡಿ ಸ್ವಲ್ಪ ಏನು ರುಚಿ ಉಂಟಾ ಅಂತ ನೋಡುವ ಅಂತ ಕೇಳಿದೆ. ರುಚಿ ಗೊತ್ತಾಗ್ತದೆ, ಆಮೇಲೆ ಯಾವ್ದ್ರದ್ದು ರುಚಿ ಗೊತ್ತಾಗಲ್ಲ ಇಷ್ಟು ಬಿಸಿ ತಿಂದ್ರೆ. ನೋಡಿ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ತರ ಮಗುಚುವಾಗ ಗಟ್ಟಿ ಬರ್ತಾ ಇದೆ ಅಂತ ಅರ್ಥ. ಗೊತ್ತಾಯ್ತಾ? ಈ ರೀತಿ ಬರಬೇಕು. ಅದು ತಣ್ಣಗಾದಾಗ ಇನ್ನೂ ಸ್ವಲ್ಪ ಗಟ್ಟಿ ಬರ್ಬೋದು ಅಂತಲ್ಲ. ನೋಡಿ ಇದು ಸೌಟಲ್ಲಿ ಇದ್ದಂತ ಇದು ಇಷ್ಟು ಬಂತು. ಇಲ್ಲ, ಅದು ಅಂದ್ರೆ ಆ ಥರ ಬರಬೇಕು, ಸ್ವಲ್ಪ ಗಟ್ಟಿ ಆಗಲಿ. ಅಂದರೆ ತಣ್ಣಗಾಗೋದು ನಿಧಾನ ಆದರೆ ಅದಕ್ಕೆ ನಮಗೆ ಬೇಗ ಬೇರೆ ಹಾಕಬೇಕಲ್ವಾ? ಗಟ್ಟಿ ಆಗಬೇಕು, ಬೇಗ ಟೇಸ್ಟ್ ನೋಡಬೇಕು, ನೀವು ಆವಾಗಿಂದ ಹಂಚಬೇಕು. ಮತ್ತೆ ಇದು ಆಯಿತು, ಗಟ್ಟಿ ಆಗ್ತದೆ. ಬಿಸಿ ಬಿಸಿ ತಿಂದರೆ ಮಾತ್ರ. ಇದು ಬಗ್ಗಿಸಿ ಇದಕ್ಕೆ ಹಾಕಿ ಆಫ್ ಮಾಡಿದ್ದೆ. ಅದಕ್ಕೆ ಹಾಕಿ ಇದು ತುಪ್ಪ ಸವರಿದ ತಟ್ಟೆ ಹಾಕಿ ಬಗ್ಗಿಸಿ. ಬಿಸಿ ಬಿಸಿ ಉಂಟು, ಕೈಗೆ ಮುಟ್ಟಿದ್ರೆ ಸ್ವಲ್ಪ ಗುಳ್ಳೆ ಬರ್ತದೆ. ಅದಕ್ಕೇನೆ ಜಾಗ್ರತೆ ಆಗಬೇಕು. ಅದನ್ನ ತಿರುಗಿಸುವಾಗಿದೆಲ್ಲ ಸ್ವಲ್ಪ ಜಾಗ್ರತೆ ಇರಬೇಕು. ನೋಡಿ ಈ ಥರ ಪರಿಮಳ ಹೆಂಗೆ ಬರ್ತಾ ಉಂಟು ಗೊತ್ತಲ್ಲ, ಈ ಪೈನಾಪಲ್ ಜಾಮ್ ಥರ ಬರ್ತಾ ಉಂಟು. ಪೈನಾಪಲ್ ಅಲ್ವಾ? ನೋಡಿ ಇದು ಸ್ವಲ್ಪ ಇನ್ನು ಗಟ್ಟಿ ಆಗಬೇಕಾ? ಗಟ್ಟಿ ಆಗಬೇಕು. ಇದು ಇನ್ನು ಹಾಗೆ ಇಟ್ಟರೆ ಅದೇ ಹಲ್ವದ ಥರ ಬರುತ್ತೆ. ಸೊ ಇದು ಈಗ ರೆಡಿ ಆದರೆ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರ ಬೇಕಾದ ಶೇಪಲ್ಲಿ ನಾವು ಕಟ್ ಮಾಡಿ ತಿನ್ಬೋದು. ಸೊ ಇಟ್ಸ್ ರೆಡಿ ಅಲ್ಲ? ಸೊ ಲಾಸ್ಟ್ದೊಂದು ಯಾವಾಗಲೂ ನಮ್ಮ ಪದ್ಧತಿ ಇರುತ್ತಲ್ಲ, ನಮ್ಮ ವೀಕ್ಷಕರಿಗೆ ಕೊಡುವಂತ ವೀಕ್ಷಕರಿಗೆ ಹೇಗೆ ಹೇಳ್ತೀರಿ ನೋಡ್ತೀನಿ. ಸೊ ಪೈನಾಪಲ್ ಬರ್ಫಿ ಇಸ್ ರೆಡಿ. ಇವತ್ತು ಗೆಸ್ಟ್ ತರ ಕೊಡ್ತಾ ಇದ್ದೀನಿ, ಡಿಫ್ರೆಂಟ್ ಫೀಲಿಂಗ್. ಹೌದಲ್ಲ, ನನಗೆ ಕೂಡ ನೋಡಿ ಯಾವಾಗಲೂ ನೀವು ನನಗೆ ಸಜೆಷನ್ ಮಾಡ್ತಿದ್ರಿ ಆಂಕರ್ ಅದೇ ಇದು ಅಂತ. ಬಟ್ ಇವತ್ತು ನೀವು ಗೆಸ್ಟ್ ಅಲ್ಲ, ನೀವು ಗೆಸ್ಟ್ ಅಲ್ಲ, ಆದ್ರೆ ನಮ್ಮ ಒಂದು ಹೋಸ್ಟ್ ನಮ್ಮದೇ ಒಂದು ಅಡುಗೆ ಮನೆಯಲ್ಲಿ. ಬಟ್ ಈಗ ನೀವು ಹೇಗೆ ಅದನ್ನ ಹೇಳ್ತೀರಿ ನೋಡೋಣ. ಓಕೆ, ಸುಗನ ಮ್ಯಾಮ್ ಸಗದಾಗಿರುವಂತಹ ಬಿಸಿ ಆದಂತಹ ಪೈನಾಪಲ್ ಬರ್ಫಿ ರೆಡಿ ಮಾಡಿಕೊಟ್ಟಿದ್ದಾರೆ. ಬಿಸಿ ಬಿಸಿ ತಿಂದರೆ ಅಂತೂ ಬಾಯೆಲ್ಲ ಸುಟ್ಟಾಕೋದು ಅಂತ ಹೇಳಿದರು. ಹಾಗಾಗಿ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀವಿ.
ಪೈನಾಪಲ್ ಬರ್ಫಿ ಅಥವಾ ಹಲ್ವಾ ತಯಾರಿಸುವ ವಿಧಾನ. ಮೊದಲಿಗೆ ಒಂದು ಪೈನಾಪಲ್ ನ ಹೋಳುಗಳಿಗೆ ಒಂದು ತೆಂಗಿನಕಾಯಿಯ ಚೂರುಗಳು, 2 ರಿಂದ 3 ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ನೀರಿಗೆ 1 ಕಪ್ ಸಕ್ಕರೆ ಹಾಕಿ ಒಂದೆಳೆ ಪಾಕ ತಯಾರಿಸಿಕೊಳ್ಳಿ. ಪಾಕ ತಯಾರಾದ ನಂತರ ಸೋಸಿದ ಪೈನಾಪಲ್ ಹಾಗೂ ತೆಂಗಿನಕಾಯಿಯ ಹಾಲು ಸೇರಿಸಿ ಹಾಲಿನಲ್ಲಿ ಕಲಸಿದ 4 ರಿಂದ 5 ಚಮಚದಷ್ಟು ಕಸ್ಟರ್ಡ್ ಪುಡಿಯನ್ನು ಹಾಕಿ ಕಲಸಿಕೊಳ್ಳಿ. ಕೈ ಬಿಡದೆ ತಿರುವುತ್ತಾ ಕಲಸಿ. ಜೊತೆಯಲ್ಲಿ ಗೋಡಂಬಿ ಬಾದಾಮಿ ಹಾಕಿ ಕಲಸುತ್ತಾ ಬೇಯಿಸಿಕೊಳ್ಳಿ. ಸ್ವಲ್ಪ ಗಟ್ಟಿಯಾಗುವವರೆಗೂ ಬೇಯಿಸಿ ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರವಾದ ಪೈನಾಪಲ್ ಬರ್ಫಿ ಅಥವಾ ಹಲ್ವಾ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.